ಈ ನೆಲದಲ್ಲಿ ಬಡವರಿಗೂ ಬದುಕುವ ಒಂದು ಹಕ್ಕಿದೆ. ದುಡಿಯುವಾಗ ಬೇರೆಯವರಿಗೆ ತೊಂದರೆ ಆಗಬಾರದು. ಸಂಡೇ ಬಜಾರ್ ಎನ್ನುವುದು ಎಲ್ಲ ದೇಶಗಳಲ್ಲೂ ಇದೆ. ಭಾರತದ ಯಾವುದೇ ರಾಜ್ಯಕ್ಕೂ ಹೋದರೂ ಎಲ್ಲ ಕಡೆ ಇದೆ. ಮಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರ ಸಂಡೇ ಬಜಾರ್ ಸಡನ್ ಆಗಿ ನಿಲ್ಲಿಸಿದಾಗ ಇದನ್ನ ನಿಲ್ಲಿಸಿದ್ದಕ್ಕೆ ಯಾಕೆ ಎಂದು ಕೇಳಿದ್ದೇವೆ. ಅದಕ್ಕೆ ಒಂದು ಸಿಸ್ಟಮ್ ಮಾಡಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯೋಜನೆ ರೂಪಿಸಿ ಮಾಡಬೇಕು. ಈ ಬಗ್ಗೆ ಮೀಟಿಂಗ್ ಮಾಡಬೇಕು ಎಂದಿದ್ದೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸಂಡೇ ಬಜಾರ್ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರ ಅಕ್ರಮವಾಗಿ ನಡೀತಾ ಇದೆ ಎನ್ನುವ ಆರೋಪದಲ್ಲಿ ತೆರವುಗೊಳಿಸಲಾಗುತ್ತಿದೆ ಎನ್ನುವ ವಿಚಾರದ ಹಿನ್ನೆಲೆಯಲ್ಲಿ ಖಾದರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ಸಂಡೇ ಬಜಾರ್ ಎಲ್ಲ ಕಡೆ ಇದೆ, ಇದನ್ನ ಉಳ್ಳಾಲದಲ್ಲೂ ಕೂಡ ಪ್ರಾರಂಭ ಮಾಡ್ತೇನೆ. ವಿಶ್ವದ ಎಲ್ಲ ಕಡೆಗಳಲ್ಲೂ ಸಂಡೇ ಬಜಾರ್ ಮಾಡ್ತಾರೆ, ಆದರೆ ಅದನ್ನ ಕ್ರಮ ಪ್ರಕಾರ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕಾಗಿದೆ ಎಂದರು. ಸಂಡೇ ಬಜಾರ್ ಅಂತ ಇತ್ತು ಇದನ್ನು. ಸೊ ನಾವು ಏಕದಮ್ ಎಲ್ಲನೂ ಯಾಕಂತ ಹೇಳಿದರೆ ಈ ಒಂದು ಸಮಾಜ ಮತ್ತು ನಮ್ಮ ಈ ನೆಲ ಬರೀ ಶ್ರೀಮಂತರಿಗೆ ಮತ್ತು ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ಬಡವರಿಗೆ ಕೂಡ ಅದರಲ್ಲಿ ಹಕ್ಕಿದೆ, ಸರ್ವರಿಗೆ ಕೂಡ ಅದರಲ್ಲಿ ಒಂದು ಅವಕಾಶ ಇದೆ. ಮತ್ತು ಬೇರೆ ಜನರಿಗೆ ತೊಂದರೆ ಆಗಬಾರ್ದು ಮತ್ತು ಗುಣಮಟ್ಟದಿಂದ ಇರಬೇಕು. ಈಗ ಸಂಡೇ ಬಜಾರ್ ಅಂತ ಏನು, ಆದಿತ್ಯವಾರ ಮಾತ್ರ ಕೆಲವೊಂದು ಮಾರುವಂಥ ವಿಚಾರಗಳು ಯಾವ ದೇಶದಲ್ಲಿಲ್ಲ. ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಇವತ್ತು ಈ ರೀತಿ ಸಂಡೇ ಆದಿತ್ಯವಾರ ಅಲ್ಲಿ ಬಂದು ರೋಡ್ ಸೈಡಲ್ಲಿ ಇವತ್ತು ಬಟ್ಟೆ ಇನ್ನಿತೆಲ್ಲ ಇದು ಸೆಲ್ ಮಾಡ್ತಾ ಇವತ್ತಿದ್ದಾರೆ. ಯಾವ ದೇಶಕ್ಕೆ ಹೋದರೂ ಕೂಡ, ನೀವು ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಇವತ್ತು ಇದ್ದಾರೆ. ಅದನ್ನು ಇಲ್ಲಿ ಸಡನ್ ನಿಲ್ಲಿಸಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಾಗ ನಾನು ಕೇಳಿದ್ದೇನೆ, ಯಾಕೆ ನಿಲ್ಲಿಸಿದ್ದೀರಿ ಇದರಲ್ಲಿ. ಆಗ ಕೆಲವರು ಅದೆಲ್ಲ ಹೊರಗಿನವರು, ಮಂಗಳೂರಿನವರಲ್ಲ. ನಾವು ಇದೇ ರೀತಿ ಹೇಳ್ಕೊಂಡು ಹೋದರೆ ಇನ್ನು ಬೆಂಗಳೂರಲ್ಲಿ ಹೋದಾಗ ಅವ್ರನ್ನ ಮಂಗಳೂರಿನ ಅಲ್ಲಿಂದ ಓಡಿಸೋದು. ಇನ್ನು ನಾವು ಬಾಂಬೆಗೆ ಹೋದ ಮತ್ತೆ ಬಾಂಬೆಯಲ್ಲಿ ಏನು ಮಾಡ್ತಿದ್ರು ಅದು ಮಂಗಳೂರಿನ ಹೋದಾಗ ನಾವು ಬೇರೆ ಊರನ್ನ ನಾವು ಓಡಿಸೋದು. ಫುಟ್ಪಾತ್ ಅಲ್ಲಿ ಒಂದು ಸಂಡೇ ಮಾತ್ರ ಸಂಡೇ ಇದರಲ್ಲಿ ಒಂದು ಸಂಡೇ ಬಜಾರ್ ಅಂತ ಬಂದು ಮಾಡುವಂಥ ಫುಟ್ಪಾತ್ ಇಡೀ ಫುಟ್ಪಾತಲ್ಲಿ ಆಗ್ತಾರೆ. ಅದಕ್ಕೆ ಒಂದು ಸಿಸ್ಟಮ್ ಮಾಡಿ ಒಂದು ಸೈಡ್ನಲ್ಲಿ ಮಾಡಿಕೊಂಡು ಆದಿತ್ಯವಾರ ಗುಣಮಟ್ಟದ್ದು ಮತ್ತು ಜನ ತೊಂದರೆ ಆಗೋ ರೀತಿ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡಬೇಕು. ಅಲ್ಲ ಸಂಡೇ ಬಜಾರ್ಗೆ ಅಂತ ತೆರವು ಗೊತ್ತಿಲ್ಲ, ಅದಲ್ಲ ತೆರವುಂತ ಅದು ನಾವು ತೀರ್ಮಾನಕ್ಕೂ ಕೂಡ ಬರಲಿಲ್ಲಲ್ಲ. ಸೊ ನಾವು ಅದು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೇವೆ. ಒಟ್ಟಾರೆಯಾಗಿ ನಮಗೇನಿದೆ, ನಾವು ಯಾರನ್ನು ಕೂಡ ವಿ ಶುಡ್ ಇನ್ಕ್ಲೂಸಿವ್. ನಾವು ಅವನು ಬೇಡ, ಇವರು ಬೇಡ, ಇದು ಬೇಡ, ಅದು ಬೇಡ, ಬೇಡ ಬೇಡ ಅಂತ ಹೇಳಿದಲ್ಲ. ನಮಗೆ ಬೇಕು, ಚೆನ್ನಾಗಿ ಹೇಗೆ ಮಾಡಬೇಕಂತೆಲ್ಲ ನಾವು ಆಲೋಚನೆ ಮಾಡಿಕೊಂಡು ಹೋಗಬೇಕು. ಅವ್ರು ಕೂಡ ಬದುಕಬೇಕಲ್ಲ. ಯಾರು ಇವತ್ತು ರೋಡ್ ಸೈಡ್ ಬಂದು ಬಟ್ಟೆ ಮಾಡ್ತಾರೆ, ಯಾರು ಕದಲಿಕ್ಕೆ ಮನಸ್ಸಿಲ್ಲ, ಯಾರು ಮೋಸ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾರು ಸ್ವಾಭಿಮಾನದ ದುಡಿದ್ದು ಅವರ ಮಕ್ಕಳನ್ನು ಮತ್ತು ತಂದೆ ಸಾಕಬೇಕು ಅಂಥವ್ರು ಬರೋದಲ್ಲ. ಅವ್ರಿಗೆ ನೀವು ಅಲ್ಲಿ ಅವಕಾಶ ಮಾಡಿ ಕೊಡದಿದ್ದರೆ, ಅವರು ಮಂಗಳೂರು ಪೇಟೆಯಲ್ಲಿ ಮಾಡದಿದ್ದರೆ ಇನ್ನು ಹಳ್ಳಿಯಲ್ಲಿ ಹೋಗಿ ಮಾರಲಿಕ್ಕೆ ಆಗ್ತದೆ. ಇಲ್ಲಿ ಯಾರು ಬರ್ತಾರಾ? ಎಲ್ಲ ಪೇಟೆಯಲ್ಲಿದೆ. ನೀವು ಅಮೇರಿಕಾದಿಂದ ಹಿಡಿದು ನಾನು ವಿಶ್ವದ ಎಷ್ಟು ದೇಶಕ್ಕೆ ಹೋಗಿದ್ದೇನೆ, ಎಲ್ಲ ದೇಶಲ್ಲೂ ಕೂಡ ಈ ಒಂದು ಸಂಡೇ ಮಾರ್ಕೆಟ್ ಒಂದು ಆದಿತ್ಯವಾರ ಒಂದು ದಿವಸ ಇದೆ. ನಾನು ಅದು ಉಳ್ಳಾಲದಲ್ಲಿ ಕೂಡ ಪ್ರಾರಂಭ ಮಾಡ್ತೇನೆ.